ಹಸಿದ ನೀರಿತು ಇವರು ನಮ್ಮನ್ನು ನೋಡುತ್ತಾರಲ್ಲ, ನಮ್ಮನ್ನು ನೋಡುವಾಗ ಹುಚ್ಚರ ಹಾಗೆ ಕಾಣುತ್ತದ. ಅದಕ್ಕೆ ಹೇಳಿದ್ದು ನಮಗೆ ಹುಚ್ಚಲ್ಲ ಅಂತ. ನಾವು ಸರಿ ಇದ್ದೇವಲ್ಲ, ನಾವು ಸರಿ ಇದ್ದೇವೆ. ನಾವು ಹುಚ್ಚರು ಅಂತ ಹೇಳಿದವರಿಗೆ ಹುಚ್ಚು, ನಾವು ಹುಚ್ಚರು ಅಂತ ಹೇಳಿದವರು ಹುಚ್ಚರು. ಹೌದು, ಅವನನ್ನು ನೋಡುತ್ತೆ. ಅವರಿಗೆ ಬೇಕಾದಲ್ಲ ಅದೆಲ್ಲ ಆ ಕುತ್ತಿಗೆಗೆ ಹಾಕಿಕೊಂಡು ಅದು ಕುತ್ಕೊಳ್ಳಿಕ್ಕೆ ಆಗುದಿಲ್ಲ. ಸ್ವಲ್ಪ ಅದನ್ನು ಕೂತು ಬಾರಿಸ್ಲಿಕ್ಕೆ ಆಗುದಿಲ್ಲ. ಅದಲ್ಲ ಅದಲ್ಲ, ಓ ಅಲ್ಲಿ ನೋಡಂತೆ. ಇದು ಎಂತದು? ಉಂಟು ಚಂದದ ಮಾಳಿಗೆ, ಚಂದದ ಮಾಳಿಗೆ. ಇದಕ್ಕೆ ಸ್ಪರ್ಶಜ್ಞಾನ ಇಲ್ವಾ ಅಂತ ಮತ್ತೆ ಆಗ್ಲಿಲ್ವ ಅದಕ್ಕೆ? ನಾನು ಅಷ್ಟು ಮುಟ್ಟಿದ್ರೆ ಏನು ಪ್ರತಿಕ್ರಿಯೆ ಇಲ್ಲ. ಪ್ರತಿಕ್ರಿಯಿಸಿದ ಹೇಗೆ? ಬುಷ್. ಇನ್ನು ಬುಷು ಯಾವ ಬುಷು? ಯಾವುದರ ಬುಷು? ನೋಡು, ಇದು ನೋಡು. ನಮಗೆ ಒಂದು ತಲೆ. ನಿನ್ನ ಮಿತ್ರನ ಅಣ್ಣ. ನಾನು ಮಿತ್ರ ಅಲ್ಲ, ನಾನು ಅಣ್ಣಂತ ಹೇಳಿದ್ನಲ್ಲ. ತಲೆ ಕೆಟ್ಟು ಹೋಗಿದೆ. ನೀನು ಸರಿ ಇಲ್ಲ, ನಾನು ಸರಿ ಇದ್ದೇನೆ. ನಾನು ಸರಿ ಇದ್ದೇನೆ, ನೀನು ಸರಿ ಇಲ್ಲ, ನೀನು ಸರಿ ಇಲ್ಲ. ಇಬ್ರು ಸರಿ ಇಲ್ಲ. ನಮಗೆ ಹುಚ್ಚ. ನಿಜವಾಗಿ ನಮ್ಗೆ ಹುಚ್ಚಲ್ಲ, ಮತ್ತೆ ಹುಚ್ಚುವೋ ಇದಕ್ಕೆ ಅಲ್ವೋ? ಅಲ್ವಾ? ನಮಗೆ ಒಂದು ಶಿರ, ಇವನಿಗೆ ಎಷ್ಟು ಶಿರ? ನೋಡು, 1000 ಶಿರ. ದೇಹ ಒಂದೇ. ಇಷ್ಟು ಸಣ್ಣ ದೇಹಕ್ಕೆ ಇಷ್ಟು ಶಿರ ಅಗತ್ಯ ಉಂಟಾ? ಇದು ನಿಜವಾದ ಹುಚ್ಚು. ಇದಕ್ಕಿಂತ ದೊಡ್ಡ ಹುಚ್ಚು ಉಂಟಾ? ಅಲ್ಲ, ನಾವೀಗ ಇಷ್ಟು ಹೊತ್ತು ಮಾತಾಡಿದ್ರು ಕೂಡ ನೋಡಿಯೂ ನೋಡದ ಹಾಗೆ ಸುಮ್ಮನೆ ಬಿದ್ಕೊಂಡಿದ್ದೆ. ಹಾಗಿದ್ರೆ ಬಾಯಿ ಬರುವುದಿಲ್ವೋ? ಬಾಯಿ ಬರುದಿಲ್ವಾ? ಏನು ಮಾಡೋಣ? ಮಾತಾಡಿಸಬೇಕಿದ್ರೆ ಮಾತಾಡಿಸ್ಲೇಬೇಕು. ಒಂದೇ ಒಂದು ಉಪಾಯ. ಏನು? ಎಷ್ಟಿದ್ರು ಹಾವು, ಹಾವನ್ನು ಓಡಿಸುವುದಕ್ಕೆ ಲಾಭ ಉಂಟು. ಕುಂಗಿ ತರಲ? ಕುಂಗಿ ನೀನಂತ ಇದು ಉದುದಾ ಕುಂಗಿ? ಅದು ಹಾವನ್ನು ಆಡಿಸ್ಲಿಕ್ಕೆ ಹೌದು, ಅದೆಲ್ಲ ಓಡಿಸ್ಲಿಕ್ಕೆ ಒಂದೇ ಒಂದು ಉಪಾಯ. ಅಲ್ಲೂ ಕಾಣ್ತದೆ, ಬಿಸಾಡುವ. ಸರಿ ಸರಿ, ಹಾಗೆ ಮಾಡುವ.
ನನ್ನನ್ನು ಕೆಣಕುವುದಕ್ಕೆ ಮುಂದಾದಿರಿ. ಕಾಡಲ್ಲಿ ಸಂಚರಿಸುತ್ತಾ ಶರೀರಕ್ಕಾದಂತಹ ಆಯಾಸವನ್ನು ಪರಿಹರಿಸುವುದಕ್ಕೆ ಮರದ ತನ್ನಳದಲ್ಲಿ ವಿಶ್ರಮಿಸ್ತಾ ಇರಬೇಕಿದ್ರೆ ನಿಮ್ಮ ಹುಚ್ಚಾಟವ ನನ್ನ ಮೇಲೆ ಕಲ್ಲುಗಳನ್ನೆಸೆದು ನನ್ನನ್ನು ಕೆಣಕುವಂತಹ ಯೋಗ್ಯತೆ. ಈಗ ಕಲ್ಲು ಎಸ್ತಿದ್ದೇವೆ, ಇನ್ನೊಮ್ಮೆ ನೀನು ಬುಷ್ ಬುಷ್ ಅಂತ ಹೇಳಿದ್ರೆ ಆ ಬಾಲವನ್ನು ಹಿಡಿದು ನೆಲಕ್ಕೆ ಅಪ್ಪಳಿಸ್ತೀನಿ. ಅಷ್ಟಕ್ಕೂ ಮುಂದಾಗ್ತೀರ? ಅಲ್ಲಿಯವರೆಗೆ ನೀವು ಬದುಕಿದ್ದೀರಿ ತಾನೆ. ಎಲ್ಲ ನನ್ನ ಯೋಗ್ಯತೆ ಏನು, ನನ್ನ ವಿಷದ ಉರುಬ ಏನು ಎನ್ನುವುದನ್ನು ಕ್ಷಣದಲ್ಲಿ ತೋರಿಸ್ತೇನೆ. ಇಬ್ಬರನ್ನು ಈ ಕ್ಷಣದ ಕರಳಸೋ ಕಲು ಹಿಂದೆ ಕಳೆದ ಮತಿ ಮರಳುತ್ತ ಪರಿಶೋಭಿಸಿದರು ಗಂಧರ್ವರು ಭಯರು. ಪ್ರಭುವೇ, ಆಶ್ಚರ್ಯ! ಕುಪಿತನಾಗಿ ನಿಮ್ಮ ಮೇಲೆ ನನ್ನ ವಿಷ ಪ್ರಯೋಗವನ್ನು ಮಾಡಿದೆ, ಆದರೆ ನಿಮ್ಮ ಮೇಲೆ ಯಾವ ಪರಿಣಾಮವನ್ನು ಬೀರಿದ್ದಿಲ್ಲ. ಬದಲಾಗಿ ಅಧಿಕವಾದಂತಹ ತೇಜಸ್ಸಿನಿಂದ ನೀವಿರುವರು ಮೆರೆಯುತ್ತಾ ಇದ್ದೀರಿ. ಅಯ್ಯ, ಯಾರಯ್ಯ ನೀವು? ಯಾಕೆ ಈ ಸ್ಥಿತಿ ನಿಮಗಾಯಿತು? ನಾಗರಾಜ, ಓ, ನಾವು ಗಂಧರ್ವ ಲೋಕದಿಂದ ಭೂಲೋಕಕ್ಕೆ ವನವಿಹಾರಕ್ಕಾಗಿ ಬಂದವರು. ಮೇಲ್ಲೋಕದವರು. ಸುನಾಧ ನಾನು ಗಂಧರ್ವ ಲೋಕದ ಅಧಿಪನಿದ್ದೇನೆ. ಇವ ನನ್ನ ಆಪ್ತ ಸಖ ಹೌವ. ಹೌಹ ಎನ್ನುವ ಹಾಗೆ ಇವನ ನಾಮಧೇಯ. ವನದ ಸೊಬಗನ್ನು ಸವಿಯಬೇಕು ಎನ್ನುವ ಉದ್ದೇಶದಿಂದಲೇ ನಾವು ವಸುಂಧರೆಗೆ ಇಳಿದವರು. ಹೌದೇ? ನಾವು ಶಾರದಾ ಮಾತೆಯನ್ನು ಕಂಡೆವು. ಏನೋ ನಮ್ಮ ಚಿತ್ತದಲ್ಲಿ ಅಡಗಿದಂತಹ ಅಜ್ಞಾನದ ಅಂಧಕಾರದಿಂದ ಶಾರದಾ ಮಾತೆಯನ್ನು ಗುರುತಿಸುವಲ್ಲಿ ನಾವು ವಿಫಲರಾದೆವು. ಲೋಕದ ಮಾತೆಯಾದಂತಹ ಶಾರದಾ ಮಾತೆಯನ್ನು ನಾವು ಬಯಸಿದೆವು. ಕಾಮುಕರಂತೆ ವರ್ತಿಸಿದ ನಮ್ಮ ಕಾಮುಕತನವನ್ನು ಕಂಡ ಆಕೆ ನಮ್ಮನ್ನು ಶಪಿಸಿದಳು. ಹೌದೇ? ಹೌದು. ಏನೆಂದು? ನಾಗರ ಹಾವಿನ ವಿಷ ನಿಮ್ಮ ದೇಹವನ್ನು ಸೋಂಕಿದ ಮೇಲೆ ನಿಮಗೆ ವಿಷಾಪ, ಅಷ್ಟರವರೆಗೆ ನೀವು ಮರುಳರಂತೆ ತಿರುಗಾಡುತ್ತಾ ಇರಿ ಎನ್ನುವ ಹಾಗೆ ಶಪಿಸಿದಳು. ಹಾಗಿದ್ದರೆ ನೀವು ಈ ರೀತಿಯಾಗಿ ವರ್ತಿಸುವುದಕ್ಕೆ ಕಾರಣ ಶಾರದಾ ಮಾತೆಯ ಶಾಪ. ಶಾರದಾ ಮಾತೆಯ ಶಾಪದಿಂದ ಈ ವಸುಂಧರೆಯಲ್ಲಿ ಹುಚ್ಚರಂತೆ ನಾವು ವರ್ತಿಸುತ್ತಾ ಇದ್ದೆವು. ಮಹಾನುಭಾವ ನೀನು. ಏನಯ್ಯ? ನಮಗೆ ಕಾಣಿಸಿಕೊಂಡೆ. ನಮ್ಮ ವರ್ತನೆಯನ್ನು ಕಂಡು ಕುಪಿತನಾಗಿ ನಮ್ಮನ್ನು ಕಚ್ಚಿದೆ. ನಿನ್ನ ವಿಷದ ಜ್ವಾಲೆಯಿಂದ ನಾವು ಮರಳಿ ನಮ್ಮ ನಿಜ ರೂಪವನ್ನು ಪಡೆದುಕೊಂಡೆವು. ನಮಗೆ ಮರಳಿ ನಮಗೆ ಸ್ಥಾನವನ್ನು ಒದಗಿಸಿಕೊಟ್ಟಂತಹ ನೀನು ಮಹಾನುಭಾವ, ನಮಗೆ ಪುನರ್ಜನ್ಮವನ್ನಿತ್ತವ. ಸಂತೋಷವಾಯಿತು. ನನ್ನ ಕಾರಣದಿಂದಾಗಿ ಶಾಪಗ್ರಸ್ತರಾದಂತಹ ನೀವಿರುವರು ಮೊದಲಿನ ನಿಮ್ಮ ಲೋಕವನ್ನು ಹೋಗುವುದಕ್ಕೆ ಅನುವಾಯಿತಲ್ಲ, ಇದೇ ನನ್ನ ಪಾಲಿಗೆ ಸಂತೋಷ. ನೀವಿರುವರು ಗಂಧರ್ವ ಲೋಕವನ್ನು ಸೇರಿ ಹಾಗೇ ಆಗಲಿ. ಮಹರ್ಷಿಗಳನ್ನು ಹುಡುಕುತ್ತಾ ಮುಂದುವರಿಯುತ್ತೇನೆ. ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಬೆಂಬಲಿಸಿ.